ಕಾಲ. ಇಲ್ಲಿ ಮತೀಯವಾದಿಗಳು ತಮ್ಮ ಪ್ರಯೋಗಾಲಯವನ್ನಾಗಿ ಮಾಡಿದ್ದು. ಇದು ಇವತ್ತು ನಿನ್ನೆ ದಿವಸ ಅಲ್ಲ, ಇದು 10-15 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಇದೆ. ಮಂತ್ರಿಯಾಗಿ ನೀವು ಏನು ಮಾಡಿದ್ದೀರಿ ಅಂತ ಹೇಳ್ತಕ್ಕಂಥ ಪ್ರಶ್ನೆಗಳು ಕೂಡ ನನ್ನಲ್ಲಿ ಕೇಳ್ತಾರೆ. ನಾವು ಸಾಧ್ಯವಾದಷ್ಟು ಮಟ್ಟ ನನ್ನ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಎಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ನಾನು ಮಾಡ್ತಾ ಬಂದಿದ್ದೇನೆ. ನಾನು ಒಂದು ಮಾತನ್ನು ಹೇಳ್ತೀನಿ, ನನ್ನನ್ನು ರಾಜಕೀಯದಲ್ಲಿ ನಾನು 6 ಸಾರಿ MLA ಆಗಿದ್ದೇನೆ, ನಾನು 7 ಸಲ ಚುನಾವಣೆಗೆ ನಿಂತಿದ್ದೇನೆ, ನಾನು 6 ವರ್ಷ PLD ಬ್ಯಾಂಕ್ನ ಅಧ್ಯಕ್ಷನಾಗಿ ಸಣ್ಣ ವಯಸ್ಸಿನ ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷದ ವಿವಿಧ ಸ್ತರಗಳಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಹಿಡಿದು ನಮ್ಮ KPCC ವರೆಗೆ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ. ಆದ್ರೆ ಒಂದು ಮಾತು ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನನ್ನು ಯಾವುದೇ ಒಬ್ಬ ವ್ಯಕ್ತಿ ನನ್ನನ್ನು ಜಾತಿವಾದಿ ಅಂತ ಕರೆದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ನನ್ನ ಟೀಕೆ ಮಾಡುವಂತವನು ಕೂಡ ನಾನು ಮತೀಯವಾದಿ ಅಂತ ಹೇಳಲಿಲ್ಲ. ನನಗೆ ಜಾತಿವಾದಿ ಮತೀಯವಾದಿ ಅಂತ ಹೇಳಿದ್ರೆ ನನಗೆ ನಾಚಿಕೆ ಇಲ್ಲ. ನನ್ನನ್ನೇನಾದ್ರೂ ಟೀಕೆ ಮಾಡುವವರು ಹೇಳ್ತಾರೆ, ಇವರು ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡ್ತಾರೆ, ಮುಸ್ಲಿಂಗರಿಗೆ ಸಹಾಯ ಮಾಡ್ತಾರೆ ಒಂದು ಅಪಪ್ರಚಾರ ಮಾಡ್ತಾರೆ. ಅದು ನನಗೆ ಗೌರವವನ್ನು ಹೆಚ್ಚಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಧರ್ಮದವನು ಪ್ರೀತಿ ಮಾಡ್ತೇನೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಗೌರವ ಬೇರೆ ಇಲ್ಲ. ಟೀಕಾಕಾರರು ಟೀಕೆ ಮಾಡಬಹುದು, ಆದ್ರೆ ನನಗೆ ಮಾತ್ರ ಬಹಳ ದೊಡ್ಡ ಗೌರವ ಇದೆ. ನಾನು ಇನ್ನೊಂದು ಧರ್ಮದವನು ಇನ್ನೊಂದು ಜಾತಿಯವರನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಟೀಕೆ, ಅದು ಸ್ವಾಗತಾರ್ಹವಾದ ಟೀಕೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇಂತಹ ಒಂದು ಸಂದರ್ಭದಲ್ಲಿ ಯಾರು ಅನ್ಯತಾ ಭಾವಿಸಬಾರದು. ಇದೊಂದು ಕಾರ್ಯಕ್ರಮ ಯಾವುದೇ ರಾಜ್ಯಕ್ಕೆ ಸದುದ್ದೇಶದ ಹಿನ್ನೆಲೆಯಲ್ಲಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಲ್ವೇ ಅಲ್ಲ. ನಾವು ಬೇರೆ ಬೇರೆ ಪಕ್ಷದವರು ನಾವಿದ್ದೇವೆ, ನಾವು ಬೇರೆ ಬೇರೆ ಪಕ್ಷಕ್ಕೆ ನಾವು ದುಡಿಯುತ್ತೇವೆ. ಆದರೆ ನಾವು ಸಾಮರಸ್ಯ ಬಂದಾಗ ನಾವು ಒಟ್ಟಾಗಬೇಕು. ಜಿಲ್ಲೆಯ ಪತ್ರಕರ್ತ ಮಿತ್ರರು ಕೂಡ ನನಗೆ ಕೆಲವು ಸಾರಿ ಹೇಳಿದ್ದಾರೆ, ಈ ತರ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಆಗಬೇಕಾಗಿದೆ. ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ನಮ್ಮ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ, ನಮ್ಮ ಜಿಲ್ಲೆ ತಿಳುವಳಿಕೆ ಇದ್ದವರ ಜಿಲ್ಲೆ, ನಮ್ಮ ಜಿಲ್ಲೆ ಒಂದು ಕಾಲದಲ್ಲಿ ಸಾಮರಸ್ಯಕ್ಕೆ ಹೆಸರು ಪಡೆದಂತ ಜಿಲ್ಲೆ. ಇವತ್ತು ನಾವು ಒಂದು ಊರಿಗೆ ಇನ್ನೊಂದು ಊರಿಗೆ ಹೋದಾಗ ಅವ್ರು ಕೇಳ್ತಾರೆ, ದಾನ್ಯಾತದ ಮಾರಾಯ ನಿಕ್ಲೆ ಊರಿಗೂ, ನಿಮ್ಮ ಊರಿಗೆ ಏನಾಗಿದೆ, ನಿಮ್ಮ ಊರಿನ ಜನಕ್ಕೆ ಏನಾಗಿದೆ. ಪಾಟೀಲ ಪುಟ್ಟಪ್ಪನವರು ಒಂದ್ಸಾರಿ ಬೆಂಗಳೂರಿಗೆ ಬಂದಾಗ ಇಲ್ಲಿಯ ಡೆಕೋರೇಷನ್ ನೋಡಿ, ರೈಗಳೆ ಇದು ಏನು ರೈಗಳೆ ಇದು ನಿಮ್ಮ ಊರು, ಇದಕ್ಕೆ ಏನು ಅಂತ ಹೇಳ್ತೀರಿ. ನಾನು ತಲೆ ತಗ್ಗಿಸಿ ಮೌನ ಆಗಿ ನನಗೆ ಉತ್ತರ ಇಲ್ಲ. ಒಂದು ರೀತಿಯ ಧರ್ಮದ ಹೆಸರಿನಲ್ಲಿ 3 ವಿಷಯ: ದೇವರು, ಧರ್ಮ, ದೇಶ ಪ್ರೇಮ. ದೇವರು, ಧರ್ಮ, ದೇಶ ಪ್ರೇಮ, ಈ 3 ಹೆಸರಿನಲ್ಲಿ ಜನರನ್ನ ವಂಚಿಸ್ತಕ್ಕಂಥ ಜನ ಇವತ್ತು ಸಮಾಜದಲ್ಲಿದ್ದಾರೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಕ್ಕಂಥ, ಬಹುಶಃ ತಡವಾಗಿದೆ ಕ್ಷಮಿಸಬೇಕು, ಯಾವಾಗಲೂ ಒಂದು ಮಾತು, ನಾನು ಅಲ್ಪಸಂಖ್ಯಾತ ಮತೀಯವಾದವನ್ನು ವಿರೋಧ ಮಾಡ್ತೇನೆ, ಬಹುಸಂಖ್ಯಾತ ಮತೀಯವಾದವನ್ನು ವಿರೋಧ ಮಾಡ್ತೇನೆ. ನಾನು ಬಹಿರಂಗವಾಗಿ ನಾನು ಸ್ಟೇಟ್ಮೆಂಟ್ ಅನ್ನು ಕೊಡ್ತೀನಿ. ನಾನು ಯಾರ ಪರವಾಗಿಯೂ ಕೂಡ ಇಲ್ಲ. ನಾನು ಯಾವಾಗಲೂ ಹೇಳುದು, ಅಲ್ಪಸಂಖ್ಯಾತರು ಮತೀಯವಾದಿ ಆದರೆ ಅವನ ಸಮುದಾಯಕ್ಕೆ ಅಪಾಯ, ಅಲ್ಪಸಂಖ್ಯಾತರು ಮತೀಯವಾದಿ ಆದರೆ ಅವನ ಸಮುದಾಯಕ್ಕೆ ಅಪಾಯ, ಬಹುಸಂಖ್ಯಾತರ ಮತೀಯವಾದಿ ಆದರೆ ದೇಶಕ್ಕೆ ಅಪಾಯ ಅಂತೇಳಿ. ಯಾಕಂತಂದ್ರೆ ಮತೀಯವಾದ ಒಬ್ಬ ಇಬ್ರಾಹಿಂ ಸುಲೇಮಾನ್ ಉಸ್ಮಾನ್ ತಪ್ಪು ಮಾಡಿದ್ರೆ, ಇಬ್ರಾಹಿಂ ಸುಲೇಮಾನ್ ಉಸ್ಮಾನ್ ತಪ್ಪು ಮಾಡಿದ ಅಂತ ಹೇಳುವುದಿಲ್ಲ, ಬ್ಯಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಧರ್ಮವನ್ನ ಉಲ್ಲೇಖ ಮಾಡಿ ಹೇಳ್ತಾರೆ. ಬಹುಸಂಖ್ಯಾತ ಮತೀಯವಾದಿಯಾದ ದೇಶಕ್ಕೆ ಹೇಗೆ ಅಪಾಯ ಅಂತ ಹೇಳಿದ್ರೆ, ನಾವೆಲ್ಲರೂ ಬಹುಸಂಖ್ಯಾತರು, ನಾವು MLAಗಳು ಜಾಸ್ತಿ ಬಹುಸಂಖ್ಯಾತರು, ನಾವು ಮಂತ್ರಿಗಳು ಜಾಸ್ತಿ ಬಹುಸಂಖ್ಯಾತರು, ನಾವು ಲೋಕಸಭಾ ಸದಸ್ಯರು ಜಾಸ್ತಿ ಬಹುಸಂಖ್ಯಾತರು, ಸರ್ಕಾರಿ ನೌಕರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಹೆಚ್ಚು ಜನ ಬಹುಸಂಖ್ಯಾತರು, ಹಿರಿಯ ಅಧಿಕಾರಿಗಳು ಹೆಚ್ಚು ಜನ ಬಹುಸಂಖ್ಯಾತರು, ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ಕೂಡ ಹೆಚ್ಚು ಜನ ಬಹುಸಂಖ್ಯಾತರು. ನಾವೇ ಮತೀಯವಾದಿಗಳಾದ್ರೆ, ಆಡಳಿತ ಯಂತ್ರವೇ ಮತೀಯವಾದಿ ಆದ್ರೆ ದೇಶ ಎಲ್ಲಿಗೆ ಹೋಗುತ್ತೆ? ಆಡಳಿತ ಯಂತ್ರ ಮತೀಯವಾದಿಯಾದ ದೇಶಕ್ಕೆ ಎಲ್ಲಿ ಹೋಗುತ್ತೆ? ಪಂಜಾಬ್, ಇಲ್ಲಿ ಗುಜರಾತ್ ನಡೆದಿರ್ತಕ್ಕಂಥದ್ದು ಆಡಳಿತ ಯಂತ್ರ ಮತೀಯವಾದ ಆಗಿರ್ತಕ್ಕಂಥ ಕಾರಣಕ್ಕಾಗಿ ದೊಡ್ಡ ಸಮಸ್ಯೆ ಅಲ್ಲಿ ಆಯಿತು ಅಂತ ಹೇಳುವುದನ್ನು ನಾನು ಒಂದು ವಿಚಾರವನ್ನು
2,000 ಜನ, ನಾನು ಇದಕ್ಕೆ ಎಲ್ಲ ಆ ವಿಷಯವನ್ನು ಹೇಳಿ 2,000 ಜನರ ಮಾರಣ ಹೋಮ ಆಗಿರ್ತಕ್ಕಂಥದ್ದು ಆಡಳಿತ ಯಂತ್ರಮತೀಯವಾದಿ ಆದ ಕಾರಣಕ್ಕಾಗಿ. ಇದು ನಾವು ಅರ್ಥ ಮಾಡಬೇಕಿದನ್ನ. ಆದ್ದರಿಂದಾಗಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯವನ್ನ ಬಲಗೊಳಿಸಬೇಕು ಅಂತ ಒಂದೇ ಒಂದು ಕಾರಣಕ್ಕಾಗಿ ಯಾವುದೇ ರೀತಿಯ ಇದರಲ್ಲಿ ಲಾಭದ ಪ್ರಶ್ನೆ, ನಷ್ಟದ ಪ್ರಶ್ನೆ ಇಲ್ಲ. ಕೆಲವು ನಮ್ಮ ಲಾಭದ ವಿಚಾರವನ್ನು ಮಾತಾಡ್ತಾರೆ, ಖಂಡಿತ ಲಾಭದ ನಷ್ಟ ಪ್ರಶ್ನೆ ಇಲ್ಲ. ಇದು ಒಂದು ಸಾಮರಸ್ಯ ಬಲಗೊಳ್ಳಬೇಕು. ಈ ಜಿಲ್ಲೆಯಲ್ಲಿ ಸಾಮಾಜಿಕ ಸಾಮರಸ್ಯ ಗಟ್ಟಿಯಾಗಬೇಕು. ನಾವು ಎಲ್ಲಾ ಜಾತಿ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ಜನ ನಾವು ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ಇವತ್ತು ಪ್ರಪಂಚದಲ್ಲಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ಜಗತ್ತಿನಲ್ಲಿ ಕೆಲವು ದೇಶದಲ್ಲಿ ಒಂದು ಜಾತಿ, ಅನೇಕ ಜನರ ಪೈಕಿ ಕೆಲವು ದೇಶದಲ್ಲಿ ಬೇರೆ ಬೇರೆ ಧರ್ಮದ, ಜಾತಿಯ, ಭಾಷೆಯ ಜನ ಇರಬಹುದು. ಆದರೆ ಭಾರತ ಹಾಗಲ್ಲ. ಭಾರತದಲ್ಲಿ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರತಕ್ಕಂಥ ದೊಡ್ಡ ದೇಶ ಭಾರತ. ಭಾರತಕ್ಕೆ ಹೋಲಿಕೆ ಮಾಡತಕ್ಕ ಇನ್ನೊಂದು ದೇಶ ಜಗತ್ತಲ್ಲಿದ್ರೆ ಅದು ಭಾರತ ಮಾತ್ರ. ಇಷ್ಟು ಜಾತಿಗಳು, ಇಷ್ಟು ಧರ್ಮಗಳು, ಇಷ್ಟು ಭಾಷೆಗಳು ಇರ್ತಕ್ಕಂಥ ದೇಶ ಇನ್ನೊಂದು ಇಲ್ಲ ಜಗತ್ತಿನಲ್ಲಿ. ಇಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ನಡವಳಿಕೆ ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡು ಹೆಜ್ಜೆ ನೀಡಬೇಕಾಗಿದೆ. ನಾವು ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು. ಮುಂದಿನ ಭಾರತ ಸಾಮರಸ್ಯ ಭಾರತ ಆಗ್ಬೇಕು. ಮುಂದಿನ ಭಾರತ ಎಲ್ಲಾ ಜಾತಿ, ಧರ್ಮ, ಭಾಷೆಯ ಜನ ಅಣ್ಣ ತಮ್ಮಂದಿರು ಬದುಕತಕ್ಕಂತ ಭಾರತ ಆಗ್ಬೇಕು, ಸುಂದರ ಸಮಾಜ ಆಗ್ಬೇಕು. ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಈ ಜಿಲ್ಲೆಯ ಸಾಮರಸ್ಯಕ್ಕಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟ ಶ್ರೀ ವಿ ರಮನಾಥ್ ರೈಯವರ ಶುಭ್ರ ವ್ಯಕ್ತಿತ್ವವನ್ನ ಹಾಳು ಮಾಡಲು ಚಲೋ ಮಾಡಿಕೊಂಡು